ಅಪೌಷ್ಟಿಕತೆ ಹಾಗೂ ರುಚಿಯ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ನಾಟಿ ಕೋಳಿ ಮರಿಗಳನ್ನು ಸಾಕಲು ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿಗಮ ಬೆಂಗಳೂರು ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಪುತ್ತೂರು ಇದರ ವತಿಯಿಂದ 2022-23ನೇ ಸಾಲಿನ ಗ್ರಾಮೀಣ ಅರ್ಹ ರೈತ ಮಹಿಳೆಯರಿಗೆ ಉಚಿತ ನಾಟಿ ಕೋಳಿ ಮರಿಗಳ ವಿತರಣಾ ಕಾರ್ಯಕ್ರಮ ಪುತ್ತೂರು ಪಶುಸಂಗೋಪನಾ ಇಲಾಖೆಯಲ್ಲಿ ನಡೆಯಿತು. ಶಾಸಕ ಸಂಜೀವ ಮಠಂದೂರು ಕೋಳಿ ಮರಿಗಳನ್ನು ಅರ್ಹ ಫಲಾನುಭವಿಗಳಿಗೆ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಗ್ರಾಮೀಣ ಭಾಗದ ರೈತ ಮಹಿಳೆಯರ ಆದಾಯ ಹೆಚ್ಚಿಸಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕಿಕೊಂಡಿದೆ ಎಂದರು. ಪಶುಪಾಲನಾ ಇಲಾಖೆ ಮಂತ್ರಿಗಳ ಸಂದರ್ಭಗಳು ಕೃಷಿಯಿಂದ ಒಟ್ಟಿಗೆ ಕೆಲವದಾಗಲಿ ಉಪಕಾಸ ಮಾಡುತ್ತೆ ಆಡ ಕೆಲವದಾಗಲಿ ಕೃಷಿನ ಮುಡಿದು ಕೃಷಿಗೆ ಪೂರಕವಾಗಿನ ಇಡೀ ಕೋಳಿ ಸಾಕಾರನೇ ಮಂತ್ರಿದ್ದೇವೆ, ಕೆಲವದಾಗಲಿ ಹೈನುಗಾರಿಕೆನೇ ಮಂತ್ರಿದ್ದೇವೆ. ನೆಟ್ಟೆಲ್ಲ ಜೀವನ ಸಾಗಿಸವಲ್ಲಿ ಇನ್ನೊಂದು ಸೋಚಿಪತ್ತರ ಇದನ್ನು ಪ್ರೇರಣೆ ಕೊಡ್ಪಂಚಿನ ಸಂಗತಿ ನಿಮಗೆ ಗೊತ್ತು. ನೀವು 5,000 10,000 ಕೋಳಿ ಸಾಕ್ರೆ ಅಂತ ಸರಿಯಾದ ಆಡ 100 ಕೋಳಿ ಸಾಕಿದ್ರೆ ಜೀವನ ಮಾಡ್ಕೊಳ್ಳಿ. ಒಬ್ಬರ್ದ ಬೇರೆ ಜಿಲ್ಲೆ ಬೇರೆ ರಾಜ್ಯವ್ರದ್ದು ಕೋರಿ ಬರ್ಸ್ಬೇಕು ಮುಂತಾದ್ರೆ ನಮ್ಮ ಜಿಲ್ಲೆನೇ ನಂಕುಬಳೆನಾದ್ರೆ ಆ ಕೋರಿ ಸಾಕಿದ್ರೆ ನಮ್ಮ ಒಬ್ಬದ ಸ್ಥಳೀಯ ಮಾರುಕಟ್ಟೆಗೆ ನಮ್ಮ ಇದು ಮಾರಾಟ ಪಂಚಿನ ಸಂಗತಿ ಐಕ್ ಮಾಡತ್ತಿ ಇರುವ ಕೋರಿನ ನಾಟಿ ಕೋಳಿ ಬಂದು ನಮ್ಮ ಊಟ ಕೋರಿ. ಪುತ್ತೂರು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಮಾತನಾಡಿ, ರಾಜ್ಯ ಸರ್ಕಾರವು ಬಿಪಿಎಲ್ ಕುಟುಂಬದ ಒಟ್ಟು 25,000 ಗ್ರಾಮೀಣ ಬಡ ರೈತ ಮಹಿಳೆಯರಿಗೆ ಒಟ್ಟು 5 ಲಕ್ಷ ಕೋಳಿ ಮರಿಗಳನ್ನು ಉಚಿತವಾಗಿ ನೀಡುತ್ತಿದೆ ಎಂದರು. ಗ್ರಾಮೀಣ ರೈತ ಮಹಿಳೆಯರಿಗೆ ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ವಿತರಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಮಾಡಿದಂತೆ ಒಟ್ಟು ರಾಜ್ಯಾದ್ಯಂತ ಒಟ್ಟು 25,000 ಗ್ರಾಮೀಣ ಬಡ ರೈತ ಮಹಿಳೆಯರಿಗೆ ಅಂದರೆ ಬಿಪಿಎಲ್ ಕುಟುಂಬದವರಿಗೆ ಒಟ್ಟು 5 ಲಕ್ಷ ಕೋಳಿ ಮರಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಆ ಪ್ರಯುಕ್ತ ಇವತ್ತು ನಮ್ಮ ಪುತ್ತೂರು ತಾಲೂಕಲ್ಲಿ ಒಟ್ಟು 106 ಆಯ್ದ ಫಲಾನುಭವಿಗಳಿಗೆ ಇವತ್ತು ನಾವು 5ನೇ ವಾರದ ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ 20 ಕೋಳಿ ಮರಿಗಳನ್ನು ಪ್ರತಿ ಫಲಾನುಭವಿಗೆ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಈ ಸರ್ತಿ 381 ಅರ್ಜಿಗಳು ಬಂದಿತ್ತು. ಅದರಲ್ಲಿ ನಾವು 106 ಫಲಾನುಭವಿಗಳನ್ನು ಆಯ್ಕೆ ಸಮಿತಿಯ ಮೂಲಕ ಇದನ್ನು ಪಾರದರ್ಶಕವಾಗಿ ಇದನ್ನು ಆಯ್ಕೆ ಮಾಡಿ ಇವತ್ತು ಆ ಫಲಾನುಭವಿಗಳಿಗೆ ನಾವು ಈ ಒಂದು ಉಚಿತ ಕೋಳಿ ಮರಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಈ ಒಂದು ಕೋಳಿಗಳನ್ನು ಕೊಡುವ ಮೂಲಕ ಪೌಷ್ಟಿಕ ಆಹಾರವನ್ನು ಉತ್ಪಾದನೆ ಮಾಡಿ, ಮಾಂಸ ಮತ್ತು ಮೊಟ್ಟೆಗಳನ್ನು ಉತ್ಪಾದನೆ ಮಾಡಿ ಆ ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥದ್ದು. ಮೈಸೂರು ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿಗಮದ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಶಿವಮೂರ್ತಿ ಮಾತನಾಡಿ, ಗ್ರಾಮೀಣ ರೈತ ಮಹಿಳೆಯರಿಗೆ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿಗಮದ ವತಿಯಿಂದ ತಲಾ 20 ನಾಟಿ ಕೋಳಿ ಮರಿಗಳಂತೆ ವಿತರಣೆ ಮಾಡುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಬಡತನದಲ್ಲಿರುವಂತಹ ಮಹಿಳೆಯರ ಕುಟುಂಬದ ಆರ್ಥಿಕ ಸಬಲೀಕರಣ ಮತ್ತು ಆರೋಗ್ಯ ಸುಧಾರಣೆ ಎಂದರು. ಗ್ರಾಮೀಣ ರೈತ ಮಹಿಳೆಯರಿಗೆ ನಮ್ಮ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳದ ವತಿಯಿಂದ ತಲಾ 20 ಮರಿಗಳಂತೆ ವಿತರಣೆ ಮಾಡ್ತೀವಿ. ಆ ಒಂದು ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿನ ತಾಲೂಕಿನ ಸಹಾಯಕ ನಿರ್ದೇಶಕರ ಮುಖೇನ ಜಿಲ್ಲಾ ಆಡಳಿತದ ಮುಖೇನ ವಿತರಣೆ ಆಗುತ್ತೆ. ಇದರ ಸದುದ್ದೇಶ ಏನಂತ ಹೇಳಿದ್ರೆ, ಬಡತನ ರೇಖೆಯಲ್ಲಿರ್ತಕ್ಕಂತಹ ರೈತ ಮಹಿಳೆಯ ಕುಟುಂಬದವರ ಆರ್ಥಿಕ ಸಬಲೀಕರಣ ಆಗೋದು ಮತ್ತು ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ಮತ್ತು ನಾಟಿ ಕೋಳಿಗಳನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡು ಕಾರ್ಯಕ್ರಮ ಕೈಗೊಂಡಿದೆ. ಆ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಇಲ್ಲಿನ ಪುತ್ತೂರಿನ ಶಾಸಕರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್, ಜಾನುವಾರು ಅಭಿವೃದ್ಧಿ ಅಧಿಕಾರಿ ಶಿವಪ್ರಸಾದ್, ಕಚೇರಿ ಸಿಬ್ಬಂದಿ ಅಮೃತ್ ಉಪಸ್ಥಿತರಿದ್ದರು. ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್ specialized Ayurveda treatment program.
ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್, ದಾರ್ಬೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.